ಈ ಪ್ರವಾಸ ತಾಣಕ್ಕೆ ನೀವು ಭೇಟಿ ಕೊಟ್ಟರೆ ಉಚಿತವಾಗಿ ನಿಮ್ಮ ಪಾಲಾಗುತ್ತೆ ಡೆಂಗ್ಯೂ ಮಲೇರಿಯಾದಂತಹ ಮಾರಕ ರೋಗ. ಕೋಟಿ ರೂಪಾಯಿ ವ್ಯಯಿಸಿ ನಿರ್ಮಿಸಿದ ಪ್ರವಾಸಿ ತಾಣ ಇದೀಗ ರೋಗ ರುಜಿನ ಹರಡುವ ತಾಣ. ಅಸಮರ್ಪಕ ನಿರ್ವಹಣೆಗೆ ಬಲಿಯಾಯಿತು ಪ್ರವಾಸಿ ತಾಣದ ಸೌಂದರ್ಯ. ಹಾಗಿದ್ರೆ ಈ ರೋಗ ಹರಡುವ ಪ್ರವಾಸಿ ತಾಣ ಯಾವುದು, ಅಲ್ಲಿನ ಅವ್ಯವಸ್ಥೆ ಏನು ಅಂತೀರಾ? ಇಲ್ಲಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್. ಅದು ನಡೆದಿದ್ದಕ್ಕಿಂತ ಜಾಸ್ತಿ ಬಂದದ್ದೇ ತುಂಬ ಜಾಸ್ತಿ ಆಗಿದೆ. ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ, ಅದ್ರ ಮೇಲೆ 6.5 ಕೋಟಿ ಯಾಕೆ ಇವರು ಅದರಲ್ಲಿ ಖರ್ಚು ಮಾಡಿದ್ದಾರೆ. ನಮ್ಮ ಅದೃಷ್ಟ ಏನಂತ ಹೇಳಿದ್ರೆ ಅದನ್ನು ನೋಡಲಿಕ್ಕಿಲ್ಲ, ಈಗ ಅಲ್ಲಿ ಹೋಗಲಿಕ್ಕಿಲ್ಲ. ಅಲ್ಲಿ ಹೋದರೆ ನಾವು ಏನಾದರೂ ರೋಗ ಇಟ್ಕೊಂಡು ಬರಬೇಕಾಗ್ತದೆ. ಹೌದು, ಮಂಗಳೂರು ನಗರದಲ್ಲಿ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ಎಂದೇ ಪ್ರಖ್ಯಾತಿ ಪಡೆದಿರುವ ವೀಕ್ಷಣೀಯ ಸ್ಥಳ ಕದ್ರಿ ಪಾರ್ಕ್. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ತೋಟಗಾರಿಕಾ ಇಲಾಖೆ ಅಡಿಯಲ್ಲಿ ಬರುವ ಕದ್ರಿ ಜಿಂಕೆ ಪಾರ್ಕ್. ಈ ಪಾರ್ಕ್ ಅಭಿವೃದ್ಧಿಗಾಗಿ ಕೆಲ ವರ್ಷಗಳ ಹಿಂದೆ ನಗರಾಭಿವೃದ್ಧಿ ಇಲಾಖೆಯ ಆದಾಯದಿಂದ ಸರಿಸುಮಾರು 5 ಕೋಟಿಗೂ ಅಧಿಕ ಮೊತ್ತ ವ್ಯಯಿಸುವ ಮೂಲಕ ಜಿಲ್ಲೆಯ ಪ್ರಸಿದ್ಧ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ವಿವರಿಸುವ ನೀರಿನ ಕಾರಂಜಿಯೊಂದನ್ನು ಸ್ಥಾಪಿಸಲಾಗಿತ್ತು. ಆದರೆ ಈ ಕಾರಂಜಿ ಆರಂಭದಲ್ಲಿ ಜನರ ಕಣ್ಣಿಗೆ ಮುದ ನೀಡಿತು. ಕ್ರಮೇಣ ಈ ಕಾರಂಜಿ ವಿವಿಧ ಕಾರಣಗಳಿಂದ ಪ್ರದರ್ಶನ ನೀಡದೆ ಮುಚ್ಚಿ ಇಡಲಾಗಿತ್ತು. ಇನ್ನೊಂದೆಡೆ ಕೋವಿಡ್ ಕಾರಣದಿಂದ 1.5 ವರ್ಷ ಮುಚ್ಚಿ ಹೋಗಿತ್ತು. ಈ ಕಾರಂಜಿ ಪ್ರದರ್ಶನ ನೀಡಿದ್ದಕ್ಕಿಂತ ಮುಚ್ಚಿದೆ ಹೆಚ್ಚು ಅಂತಾರೆ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಶೆಟ್ಟಿಯವರು. ನಮ್ಮ ಈ ಹಿಂದೊಮ್ಮೆಯೂ ಈಗ ಕದ್ರಿ ಪಾರ್ಕಿನ ಬಗ್ಗೆ ಹಾಳಾದಾಗ ತುಂಬ ಸಲ ಅದ್ರ ಬಗ್ಗೆ ನಮ್ಮ ಕಾರ್ಪೊರೇಷನ್ನು ಹಾಗೂ DC ಅವರ ಗಮನಕ್ಕೆ ತಂದಿದ್ದೀವಿ. ಇವಾಗೂ ಹಾಗೆ ಅದು ನಡೆದಿದ್ದಕ್ಕಿಂತ ಜಾಸ್ತಿ ಬಂದದ್ದೇ ತುಂಬ ಜಾಸ್ತಿ ಆಗಿದೆ. ಮೊದಲು ಕದ್ರಿ ಪಾರ್ಕ್ ಅಂತ ಹೇಳಿದಾಗ ಜಿಂಕೆ ಪಾರ್ಕ್ ಬಗ್ಗೆ ಒಳಗಡೆ ಏನಂತ ಹೇಳಿದ್ರೆ ಇಡೀ ಒಬ್ಬ ಮೇಂಟೈನ್ ಮಾಡಲಿಕ್ಕೆ 1 ಜನನೇ ಇಟ್ಟಿದ್ದಾರೆ. ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ, ಅದ್ರ ಮೇಲೆ 6.5 ಕೋಟಿ ಯಾಕೆ ಇವರು ಅದರಲ್ಲಿ ಖರ್ಚು ಮಾಡಿದ್ದಾರೆ. ಪಬ್ಲಿಕ್ಕಿನ ಟ್ಯಾಕ್ಸನ್ನು ಅಲ್ಲಿ ಎಕ್ಸ್ಪೆಂಡ್ ಮಾಡಿರೋದು ತುಂಬ ಮೇಂಟೆನೆನ್ಸ್ ಇಲ್ಲದೇ ಈಗ 1.5 ವರ್ಷ ಆಯಿತು. ಈಗ ಕೊರೋನಾ ಒಂದು ರೀಸನ್ ಇಟ್ಕೊಂಡು ಅಲ್ಲಿ ಈಗ ಸೊಳ್ಳೆ ಎಲ್ಲ ಉತ್ಪತ್ತಿಯಾಗಿದೆ. ಆ ನೀರು ನಿಂತು ತುಂಬ ಈಗ ಇದಾಗ್ತಾಯಿದೆ, ಹಾಳಾಗಲಿಕ್ಕೆ ಕಾರಣವಾಗ್ತಾಯಿದೆ. ಮತ್ತು ಅದು ಮೇಂಟೆನೆನ್ಸ್ ಮೇಯ್ನಾಗಿ ಇಲ್ಲ. ಈಗ ನೀರಿಗೆ ಇವತ್ತು ಶುದ್ಧೀಕರಣ ಮಾಡ್ತಾ ಇದ್ದಾರೆ, ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಆದರೆ ಈ 1 ಜನದಿಂದ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಅಸಾಧ್ಯವಾಗಿರ್ತದೆ. ಇವರಿಗೆ ಆಗಲಿಲ್ಲ ಅಂದರೆ ಒಂದು ಪ್ರೈವೇಟ್ ಇದಕ್ಕೆ ಕೊಟ್ಟು ಮೇಂಟೈನ್ ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಪಾರ್ಕನ್ನು ಮಾಡಬೇಕು. ಇಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಈ ಜಿಂಕೆ ಪಾರ್ಕ್ ಬರುತ್ತಿದ್ದು, ಈ ಇಲಾಖೆಯಲ್ಲಿ ಜನರು ನೀಡಿದ ತೆರಿಗೆ ಹಣ ಕೋಟಿಗೂ ಮಿಗಿಲಾಗಿದೆ. ಇಲಾಖೆ ಮಾತ್ರ ಈ ಆದಾಯದಲ್ಲೇ ಪಾರ್ಕ್ ನಿರ್ವಹಣಾ ಗೋಜಿಗೆ ಹೋಗ್ತಾ ಇಲ್ಲ. ಇನ್ನು ಇಲ್ಲಿ 2 ಪಾರ್ಕ್ಗಳಿದ್ದು ಕದ್ರಿ ಪಾರ್ಕ್ ಸಿಬ್ಬಂದಿಗಳೇ ಇಲ್ಲಿ ಬಂದು ಕೆಲವೊಮ್ಮೆ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಜಿಂಕೆ ಪಾರ್ಕ್ ನಿರ್ವಹಣೆಗೆ ಸಿಬ್ಬಂದಿಗಳಿಲ್ಲದೆ ಈ ರೀತಿಯ ಅವ್ಯವಸ್ಥೆ ಎದುರಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಅನುದಾನದ ಮೂಲಕ ಮಂಗಳೂರು ನಗರ ಪಾಲಿಕೆ ಈ ಪಾರ್ಕ್ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡಿದ್ರೆ ಜನರು ನೀಡಿದ ತೆರಿಗೆ ಹಣಕ್ಕೆ ಬೆಲೆ ಕಟ್ಟಿದಂತಾಗುತ್ತೆ. ಆದ್ರೆ ಇಲ್ಲಿ ಪಾರ್ಕ್ ಅಭಿವೃದ್ಧಿ ಬಿಟ್ಟು ಅನಾವಶ್ಯಕ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹರಿನಾಥ್ ಆರೋಪಿಸಿದ್ದಾರೆ. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಹಲವಾರು ಕೋಟಿ ಖರ್ಚು ಮಾಡಿ ಮ್ಯೂಸಿಕಲ್ ಫೌಂಟೇನ್ ಮಾಡಿದೆ. ಆದರೆ ನಮ್ಮ ಅದೃಷ್ಟ ಏನಂತ ಹೇಳಿದ್ರೆ ಅದನ್ನು ನೋಡಲಿಕ್ಕಿಲ್ಲ, ಈಗ ಅಲ್ಲಿ ಹೋಗಲಿಕ್ಕಿಲ್ಲ. ಅಲ್ಲಿ ಹೋದರೆ ನಾವು ಏನಾದರೂ ರೋಗ ಇಟ್ಕೊಂಡು ಬರಬೇಕಾಗ್ತದೆ. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಇವರು ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಮಾಡಿದ್ರೂ ಅದಕ್ಕೆ ಯಾಕೆ ಜನರನ್ನು ಮೇಂಟೆನೆನ್ಸ್ ಅಥವಾ ಅದನ್ನು ನೋಡಲಿಕ್ಕೆ ಇಡ್ತಾ ಇಲ್ಲದೆ ನಮಗೆ ಒಂದು ದೊಡ್ಡ ಚಿಂತೆ. ಅದು
ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೀವೊಂದು ಸ್ಕೂಟರ್ ತಗೊಳ್ಳಿ, ಆ ಸ್ಕೂಟರನ್ನು ದಿವಸ ನೀವು ಮೇಂಟೆನೆನ್ಸ್ ಮಾಡಿದರೆ ಮಾತ್ರ 4 ದಿವಸ ನಂತರ ಹೋಗ್ಲಿಕ್ಕೆ ಆಗ್ತದೆ, ಬೇರೆ ಆಗೋದಿಲ್ಲ. ಇದನ್ನು ನೋಡಿ, ಮ್ಯೂಸಿಕಲ್ ಫೌಂಟನ್ ದೊಡ್ಡ ಜೋರಲ್ಲಿ ನಾವು ಇನಾಗ್ರೇಷನ್ ಮಾಡಿದೆವು, ಎಲ್ಲ ಆಯಿತು. ಒಂದು 3 ತಿಂಗಳು ರನ್ ಆಯಿತು. ಆಮೇಲೆ ಬಂದದ್ದು ಇವತ್ತಿನವರೆಗೆ ಓಪನ್ ಆಗಿಲ್ಲ. ಅಲ್ಲಿ ಒಳಗೆ ಹೋದರೆ ನಾವು ರೋಗಗಳನ್ನು ಇಟ್ಕೊಂಡು ಬರಬೇಕಂತ ನಮ್ಮ ಸಾಮಾನ್ಯ ಜನರು ಇಲ್ಲಿ ಬಂದಂಥವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸಿ ಕೇಂದ್ರ ಎಂದು ದೇಶ ವಿದೇಶಗಳಿಂದ ಮಾತ್ರವಲ್ಲದೆ ಜಿಲ್ಲೆಯಿಂದ ಅದೆಷ್ಟೋ ಮಂದಿ ವಿಶ್ರಾಂತಿಗಾಗಿ ಇಲ್ಲಿಗೆ ಬರ್ತಾರೆ. ಬಂದವರು ಈ ತಾಣದ ಬಗ್ಗೆ ಮೆಚ್ಚುಗೆ ನೀಡಬೇಕೇ ಹೊರತು ಕೆಟ್ಟ ಭಾವನೆ ಮೂಡದಂತೆ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.